ಪಂಚರಾಜ್ಯ ಚುನಾವಣೆ ಫಲಿತಾಂಶ ಅಭಿವೃದ್ಧಿ ಹಿಂದುತ್ವ ದಕ್ಷ ಆಡಳಿತಕ್ಕೆ ಸಿಕ್ಕ ಜಯವಾಗಿದೆ ಎಂದು ಇಂಧನ ಮತ್ತು ಕನ್ನಡ ಸಂಸ್ಕೃತಿ ಸಚಿವ ಸುನಿಲ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಸಚಿವರು, ಕಾಂಗ್ರೆಸ್ ಎಲ್ಲ ರಾಜ್ಯಗಳಲ್ಲೂ ಧೂಳಿಪಟವಾಗಿದೆ. ಉತ್ತರ ಪ್ರದೇಶದಂತಹ ದೊಡ್ಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಕಳೆದುಕೊಂಡಿದೆ. ಕೇವಲ 2 ಅಂಕೆಯನ್ನು ದಾಟಲು ಕಾಂಗ್ರೆಸ್ಗೆ ಸಾಧ್ಯವಾಗಿಲ್ಲ. ಕಾಂಗ್ರೆಸ್ ಇನ್ನು ಮುಂದೆ ಭೂತಕಾಲದ ಪಾರ್ಟಿ, ವರ್ತಮಾನದಲ್ಲಿ ಇಲ್ಲ, ಭವಿಷ್ಯದಲ್ಲೂ ಕಾಂಗ್ರೆಸ್ ಇರಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮೆಲ್ಲ ಕಾರ್ಯಕರ್ತರಿಗೆ ಈ ಫಲಿತಾಂಶ ಉತ್ಸಾಹ ಕೊಟ್ಟಿದೆ ಎಂದು ಅವರು, ಇದೇ ಉತ್ಸಾಹದಲ್ಲಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ರಚನೆಯಾಗಲಿದೆ. ಇದಕ್ಕೆ ಬೇಕಾದ ಎಲ್ಲ ತಂತ್ರಗಾರಿಕೆ ಮಾಡುತ್ತೇವೆ. ಕಾಂಗ್ರೆಸ್ ನವೀಕರಿಲ್ಲದ ದೋಣಿಯಾಗಿದೆ ಎಂದು ಹೇಳಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಧೂಳಿಪಟ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಉತ್ತರ ಪ್ರದೇಶದಂಥ ದೊಡ್ಡ ಚುನಾವಣೆಯಲ್ಲಿ, ದೊಡ್ಡ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ತನ್ನ ಅಸ್ತಿತ್ವವನ್ನು ಬಹುವರ್ಷಗಳ ಕಾಲ ಕೊಟ್ಟಂಥ ಉತ್ತರ ಪ್ರದೇಶದಲ್ಲಿ 2 ಅಂಕೆಯನ್ನು ದಾಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಾಂಗ್ರೆಸ್ಸಿಗೆ ಅಂತಾದರೆ, ಕಾಂಗ್ರೆಸ್ ಇನ್ನು ಮುಂದಿನ ದಿನಗಳಲ್ಲಿ ಭೂತಕಾಲದ ಪಾರ್ಟಿ, ವರ್ತಮಾನದಲ್ಲೂ ಇಲ್ಲ, ಭವಿಷ್ಯದಲ್ಲೂ ಕೂಡ ಕಾಂಗ್ರೆಸ್ ಇಲ್ಲ. ಇದೊಂದು ಭೂತಕಾಲದ ಕಾಂಗ್ರೆಸ್ ಅನ್ನುವಂಥ ಪರಿಸ್ಥಿತಿಗೆ ದೇಶದ ಜನ ಕಾಂಗ್ರೆಸ್ಸನ್ನು ಇವತ್ತು ಕೊಟ್ಟಿದ್ದಾರೆ. ಖಂಡಿತ ನಮ್ಮೆಲ್ಲ ಕಾರ್ಯಕರ್ತರಿಗೆ ಈ ಚುನಾವಣೆಯ ಫಲಿತಾಂಶ ಉತ್ಸಾಹವನ್ನು ಕೊಟ್ಟಿದೆ. ಈ ಉತ್ಸಾಹದ ಆಧಾರದಲ್ಲಿ ಕರ್ನಾಟಕದಲ್ಲೂ ಕೂಡ ಮತ್ತೊಮ್ಮೆ ನಮ್ಮ ಸರ್ಕಾರ ರಚನೆ ಆಗಲಿಕ್ಕೆ ಏನೇನು ಬೇಕು ಆ ಎಲ್ಲ ತಂತ್ರಗಾರಿಕೆಯನ್ನು ನಾವು ಖಂಡಿತ ಮಾಡ್ತೇವೆ. ಉತ್ತರ ಪ್ರದೇಶದ ಚುನಾವಣೆ ಅಭಿವೃದ್ಧಿಗೆ ಮತ್ತು ಹಿಂದುತ್ವ ಮತ್ತು ದಕ್ಷ ಆಡಳಿತಕ್ಕೆ ಒಂದು ಸಿಕ್ಕಂಥ ಜಯ ಅಂತ ನಾನು ಭಾವಿಸ್ತೇನೆ. ಯೋಗಿಯವರ ನೇತೃತ್ವದಲ್ಲಿ ನೀಡಿದಂಥ ಒಂದು ದಕ್ಷ ಆಡಳಿತ, ಮೋದಿಯವರ ಜನಪ್ರಿಯತೆ ಮತ್ತು ಇಡೀ ದೇಶದಲ್ಲಿ ನಿರ್ಮಾಣ ಆಗಿರುವಂಥದ್ದನ್ನು ಈ ಚುನಾವಣೆಯ ಫಲಿತಾಂಶ ಪ್ರತಿಬಿಂಬಿಸ್ತಾ ಇದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಇಡೀ ದೇಶದಲ್ಲಿ ನಿರ್ಮಾಣ ಆಗಿರುವಂಥದ್ದನ್ನು ಈ ಚುನಾವಣೆಯ ಫಲಿತಾಂಶ ಪ್ರತಿಬಿಂಬಿಸ್ತಾ ಇದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಉತ್ತರಾಖಂಡ ಮತ್ತು ಗೋವಾದಲ್ಲಿ, ಮಣಿಪುರದಲ್ಲಿ ನಾವೆಲ್ಲ ಮತ್ತೆ ಮರು ಆಯ್ಕೆಯನ್ನುಗೊಂಡಿದ್ದೇವೆ. ಉತ್ತರಾಖಂಡ BJPಯ ವಿರುದ್ಧದ ವಾತಾವರಣ ಇದೆ, 3 ಮುಖ್ಯಮಂತ್ರಿಗಳು ಬದಲಾಯಿಸಿದ್ರು ಅನ್ನುವಂಥ ವಾದಗಳನ್ನು ತುಂಬ ಜನ ಹೇಳ್ತಾ ಇದ್ರು. ಅದೆಲ್ಲದನ್ನೂ ಕೂಡ ಮೀರಿ ಜನ ಇವತ್ತು BJPಯನ್ನು ಆಶೀರ್ವದಿಸಿದ್ದಾರೆ. ಗೋವಾದಲ್ಲಿ ದೊಡ್ಡ ಬಹುಮತವಾಗಿ ನಾವು ಹೊರಹೊಮ್ಮಿದ್ದೇವೆ, ಸರ್ಕಾರವನ್ನು ರಚನೆ ಮಾಡುವಂಥದ್ದು ಬಂದಿದ್ದೇವೆ. ಮಣಿಪುರದಲ್ಲೂ ಕೂಡ ಚುನಾವಣಾ ಫಲಿತಾಂಶ BJPಯ ಪರವಾಗಿದೆ. ಪಂಜಾಬ್ನಲ್ಲಿ ನಮ್ಮ ಪರಿಸ್ಥಿತಿ ಇನ್ನಷ್ಟು ಸುಧಾರಿಸಬೇಕು, ಅದಕ್ಕೆ ಕಾಲಾವಕಾಶ ನಮ್ಮದು ಖಂಡಿತ ಇದೆ. ಲೋಕಸಭಾ ಚುನಾವಣೆಯಷ್ಟೊತ್ತಿಗೆ ನಾವು ಪಂಜಾಬ್ನಲ್ಲಿ ರಿಕವರಿ ಆಗಿ ಮತ್ತೊಮ್ಮೆ ಅಲ್ಲಿ ಜನರ ವಿಶ್ವಾಸವನ್ನು ಗಳಿಸಲಿಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲದನ್ನು ಕೂಡ ಮಾಡ್ತೇವೆ. ಒಟ್ಟಾರೆ ಈ ಫಲಿತಾಂಶ ರಾಜ್ಯದ ರಾಜಕಾರಣಕ್ಕೆ, ರಾಷ್ಟ್ರದ ರಾಜಕಾರಣಕ್ಕೆ ದಿಕ್ಸೂಚಿ ಅಂತ ನಾನು ಭಾವಿಸ್ತೇನೆ. ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಯವರ ನೇತೃತ್ವವನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ನಾವಿಕನಿಲ್ಲದಂಥ ದೋಣಿಯ ಪರಿಸ್ಥಿತಿ ಆಗುತ್ತೆ. ವರ್ತಮಾನದಲ್ಲೂ ಕೂಡ ಕಾಂಗ್ರೆಸ್ಸಿನ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಭವಿಷ್ಯದಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ ಅಂತೇಳಿ ನನಗೆ ಅನಿಸ್ತಾ ಇದೆ. ಶ್ರೀಕಾಂತ್ ಹೆಮ್ಮಾಡಿ, V4 ನ್ಯೂಸ್, ಕುಂದಾಪುರ.